ಕಪಾಲಬೆಟ್ಟದಲ್ಲಿ ಏಸು ಪ್ರತಿಮೆ ನಿರ್ಮಾಣ ಮಾಡುವುದನ್ನು ವಿರೋಧಿಸಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾದ ಕನಕಪುರ ಚಲೋವನ್ನ ಮಾಜಿ ಸಚಿವ ಯುಟಿ ಖಾದರ್ ವಿರೋಧಿಸಿದ್ದಾರೆ. ಕನಕಪುರ ಚಲೋ ಹಮ್ಮಿಕೊಂಡಿದ್ದು ಡಾಕ್ಟರ್ ಪ್ರಭಾಕರ್ ಕಲ್ಲಡ್ಕ ಭಟ್ ಅವರ ಸಣ್ಣ ಮನಸ್ಸು ತೋರಿಸುತ್ತೆ. ದೇವರ ಪ್ರತಿಮೆ ನಿರ್ಮಾಣ ಮಾಡಲು ಅಡ್ಡಿಪಡಿಸುವ ಇವರ ಮನೋಭಾವಕ್ಕೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಎಂದರು. ಶಾಂತಿ ಸಂದೇಶ ಸಾರಲು ಏಸು ಪ್ರತಿಮೆ ನಿರ್ಮಾಣ ಮಾಡಲಾಗ್ತಾ ಇದೆ. ಕ್ರೈಸ್ತ ಸಮುದಾಯದವರ ಶಿಕ್ಷಣ ಸಂಸ್ಥೆ, ಆಸ್ಪತ್ರೆಗಳು ಸಮಾಜಕ್ಕೆ ಪೂರಕವಾಗಿದೆ. ದೇಶಭಕ್ತಿ ಎಂದು ಹೇಳುವವರು ನಿರ್ಗತಿಕರನ್ನ ನೋಡುವುದಿಲ್ಲ ಅಂತ ಖಾದರ್ ಹೇಳಿದರು. ಕಲ್ಲಡ್ಕ ಪ್ರಭಾಕರ್ ಭಟ್ ಕನಕಪುರದ ಸೋದರತೆ ಹಾಳು ಮಾಡುವ ಉದ್ದೇಶದಿಂದ ಅಲ್ಲಿಗೆ ಹೋಗಿದ್ದಾರೆ. ಇಲ್ಲಿಂದ ಅಲ್ಲಿಗೆ ಹೋಗಿ ಭಾಷಣ ಮಾಡುವ ಅಗತ್ಯ ಏನಿತ್ತು? ಕನಕಪುರ ಬೆಂಗಳೂರಿನವರು ಆದರೂ ಶಾಂತಿ ನೆಮ್ಮದಿಯಿಂದ ಇರಲಿ. ಇಲ್ಲಿ ನಾವು ನರಕ ಅನುಭವಿಸ್ತಾ ಇರೋದು ಸಾಕು ಅಂತ ವಾಗ್ದಾಳಿ ನಡೆಸಿದ್ರು. ಒಂದು ದೇವರ ಒಂದು ಪ್ರತಿಮೆ ಮಾಡಲು ಕೂಡ ಇವರು ಅಡ್ಡಪಡಿಸ್ತಾರೆ ಅಂತ ಹೇಳಿದ್ರೆ ಈ ಒಂದು ಮನೋಭಾವಕ್ಕೆ ಏನು ಹೇಳಬೇಕು? ಇವತ್ತು ಅಲ್ಲಿ ಏನು ಹೇಳಿದ್ದಾರೆ? ಯೇಸು ಪ್ರತಿಮೆ ಸ್ಥಾಪಿಸಿ ಶಾಂತಿಯ ಸಂದೇಶ, ಏಕತೆಯ ಸಂದೇಶ, ಸಮ್ಮಿಶ್ರಂತ ಒಂದು ಭಾವನೆ ಮತ್ತು ಇನ್ನಿತರ ವಿಚಾರಗಳನ್ನು ನಾವು ಕೊಟ್ಟಂತ ಅದು ಬೇಕಾದ ಅವ್ರ ಹತ್ರ ಇದೆ. ಎಲ್ಲಿಯಾದರೂ ಒಂದು ತೆಕೊಂಡದಂದು ಅದನ್ನು ಚಂದ ಮಾಡಿ ಒಂದು ಬ್ಯೂಟಿಫಿಕೇಶನ್ ಮಾಡಿ ಅಲ್ಲಿ ಒಂದು ದೊಡ್ಡ ಮಟ್ಟದ ಪ್ರವಾಸಿ ಆರ್ಥಿಕರ ಕೇಂದ್ರ, ಪವಿತ್ರತೆ ಕೇಂದ್ರ ಮತ್ತು ಅಲ್ಲಿ ಆರ್ಥಿಕತೆ ಚಲನವನ್ನು ಬಹುಶಃ ಬಂದು ಹೋಗುವಂಥ ವ್ಯವಸ್ಥೆ ಮಾಡದೆ ಹೊರತು ಎಲ್ಲಿಯಾದದನ್ನು ನಿಷ್ಕ್ರಿಯಗೊಳಿಸಿದ ಪ್ರಯೋಜನ ಇಲ್ಲದಂಥ ಮತ್ತು ಅದು ಎಲ್ಲಿ ಒಂದು ಕಡೆ ಮಾಡಿದ್ದಾರೆ ಅಲ್ಲಿ ಒಂದು ಕೊಟ್ಟರೆ ಅದಕ್ಕೆ ಏನು ಇಷ್ಟು ಮಾಡಬೇಕಾಗ್ತದೆ? ಅದು ಇವರು ಇಲ್ಲಿಂದ ಹೋಗಿ ಅಲ್ಲಿ ಮಾಡಬೇಕೆ ಏನಾಗಿದೆ? ಲೀಗಲ್ ಆಗಿ ಕ್ವಶನ್ ಮಾಡಬೇಕು ಹೊರತು ಪಾದಯಾತ್ರೆ ಹೋಗಿ ಏನೆಲ್ಲ ವಿಚಾರ ಮಾತಾಡೋದು ಅಗತ್ಯತೆ ಏನು? ಅದಕ್ಕೆ ಪಾಪ ಅವ್ರಿಗೇನು ಸಂಬಂಧ ಕಮ್ಯುನಿಟಿಗೆ ಮತ್ತು ಇದಕ್ಕೆ?